ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳಿಗೆ ಸಂಬಂಧಿಸಿದಂತೆ ಎಲ್ಲ ಸಮಸ್ಯೆಗಳು ಬಗೆಹರಿಯಲಿದೆ ಎಂದು ಮಂಗಳೂರು ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮರಳು ಸಮಸ್ಯೆ ಬಗೆಹರಿದಿದೆ. ಅಕ್ರಮ ಮರಳುಗಾರಿಕೆಯಲ್ಲಿ ತೊಡಗಿರುವವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಜಿಲ್ಲೆಯಲ್ಲಿ ರಾಜಾರೋಷವಾಗಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿತ್ತು. ಈಗ ಅದಕ್ಕೆ ಕಡಿವಾಣ ಹಾಕಲಾಗಿದೆ. ಜನಸಾಮಾನ್ಯರಿಗೆ ಕಡಿಮೆ ಬೆಲೆಯಲ್ಲಿ ಮರಳು ದೊರೆಯಲಿದೆ ಎಂದು ಹೇಳಿದರು. ಈಗಾಗಲೇ CRZ ಕಾನೂನು ಮಿತಿ ಒಳಗಡೆ ಪರ್ಮಿಟ್ಗಳನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳಾಗಿದೆ. ಪರ್ಮಿಟ್ ಕೊಡಬೇಕಿದ್ರೆ ಈ ಜಿಲ್ಲೆಯಲ್ಲಿ ಯೂನಿಟಿಗೆ 2,000 ರೂಪಾಯಿಗೆ ಕೊಡಬೇಕು ಅಂತ ಹೇಳುವಂಥ ನಮ್ಮ ಕಲ್ಪನೆ ಇತ್ತು. ಈಗ 5,000 ರೂಪಾಯಿ, ಒಂದು ಲೋಡಿಗೆ 5,000 ರೂಪಾಯಲ್ಲಿ ಮಾಡಿದ್ದೇವೆ. ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿ 7,000 ರೂಪಾಯಿ ಆಗುತ್ತೆ. ಇವತ್ತು ಸುಮಾರು 114 ಪರ್ಮಿಟ್ಗಳನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಒಂದು ತೀರ್ಮಾನ ತೊಗೊಂಡಿದ್ದೇವೆ. ಇನ್ನೊಂದಷ್ಟು ಪರ್ಮಿಟ್ಗಳನ್ನು ಜಾಸ್ತಿ ಮಾಡಬೇಕು, ಸರಳೀಕರಣ ಮಾಡಬೇಕು, ಇನ್ನಷ್ಟು ಜನರಿಗೆ ಸುಲಭದಲ್ಲಿ ಸಿಗಬೇಕು. ನಾನ್ CRZ ಈಗಾಗಲೇ 30 ಕಡೆ ಐಡೆಂಟಿಫೈ ಮಾಡೋ ಕೆಲಸ ಕಾರ್ಯಗಳಾಗಿದ್ದಾವೆ. ಈ ವಾರ ಆ ಪರ್ಮಿಟ್ಗಳು ಕೊಡ್ತಾರೆ. ಮತ್ತು ತೋಡು ಸಣ್ಣ ಸಣ್ಣ ಇದು ಕೆರೆಗಳೇನಿದ್ದಾವೆ ಅಲ್ಲಿ ಹೂಳೆತ್ತುವುದರ ಮುಖಾಂತರ ಹೊಯ್ಗೆಯನ್ನು ಸಪ್ಲೈ ಮಾಡೋದಕ್ಕೆ ಅಲ್ಲಲ್ಲಿ ಲೋಕಲ್ ಪಂಚಾಯತ್ಗಳಿಗೆ ಅವಕಾಶಗಳನ್ನು ಮಾಡಿಕೊಡಲಾಗಿದೆ. ಇನ್ನು 1 ತಿಂಗಳಲ್ಲಿ ಎಲ್ಲ ಮನೆಗಳಿಗೆ ಹೊಯ್ಗೆಗಳು ಸರಳವಾಗಿ ಯಾರು ಅಪ್ಲಿಕೇಶನ್ ಹಾಕ್ತಾರೋ ಅವ್ರ ಮನೆಗೆ ಅವನಿಗೆ ತಗೊಂಡು ಹೋಗುವಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಈ ರೀತಿಯ ವ್ಯವಸ್ಥೆಯನ್ನು ಇವತ್ತು ಮಾಡಿದೆ. ವಿಶೇಷವಾಗಿ ಕರಾವಳಿ ಮರಳು ನೀತಿ ಮಾಡೋದಕ್ಕೋಸ್ಕರ ಇವತ್ತು ಸಭೆ ಕರೆದಿದ್ದೇವೆ. ಇನ್ನೊಂದು ಕೆಲವು ದಿನಗಳಲ್ಲಿ ಆ ನೀತಿಯನ್ನು ಅನುಷ್ಠಾನಗೊಳಿಸ್ತೀವಿ. ಈಗಾಗಲೇ ಇಲ್ಲಿ 3 ರೀತಿಯ ಅಕ್ರಮಗಳು ನಡೀತಿತ್ತು. ಸ್ಯಾಂಡ್ ಮಾಫಿಯಾಗಳಿತ್ತು, ರೆಡ್ ಸ್ಟೋನಲ್ಲಿ ಮಾಫಿಯಾ ನಡೀತಿತ್ತು, ಬಾಕ್ಸೈಟಲ್ಲಿ ನಡೀತಿತ್ತು. ಬಾಕ್ಸೈಟಿಗೆ ಪರ್ಮಿಷನೇ ಇಲ್ಲ, ಆದರೆ ಅತಿ ಹೆಚ್ಚು ಸರ್ಕಾರಿ ಜಾಗದಲ್ಲಿ ಬಾಕ್ಸೈಟನ್ನು ಮಾಡಿ ಮಣ್ಣುಗಳನ್ನು ಸಾಗಿಸುವಂಥ ಕೆಲಸ ಜೋರಲ್ಲೇ ನಡೀತಿತ್ತು. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಕಟ್ಟುನಿಟ್ಟಿನ ಕ್ರಮ ತೊಗೊಂಡು ಇವತ್ತು ಅದೆಲ್ಲವನ್ನು ಬಂದ್ ಮಾಡುವಂಥ ಕೆಲಸ ಇದೆ. ಏನು ಇಲ್ಲಿ ಕೆಂಪು ಕಲ್ಲಿನ ಗಣಿ ಇದೆ, ಅದಕ್ಕೆ ಯಾವುದೇ ಒಬ್ಬ ಪರ್ಮಿಟ್ ತೊಗೊಂಡಿರಲಿಲ್ಲ. ಕೇವಲ 800 ಕಡೆ ಕೋರೆ ಇದ್ದರೂ 1 ಪರ್ಮಿಟ್ ಇತ್ತು. ಇವತ್ತು 3A ಆಧಾರದಲ್ಲಿ ಕೃಷಿ ಆಧಾರಿತವಾಗಿ ನನಗೆ ಕೃಷಿ ಮಾಡಲಿಕ್ಕಿದೆ ಅನ್ನೋ ಕಾರಣಕ್ಕೋಸ್ಕರ ಪರ್ಮಿಟ್ ಕೊಡ್ಬೋದು ಅಂತ ಹೇಳುವಂಥ ಇಲಾಖೆಯ ಸೂಚನೆಗಳಿದ್ದಾವೆ, ಕಾನೂನು ಇದೆ. ಅದರ ಆಧಾರದಲ್ಲಿ ಈಗಾಗಲೇ ಪರ್ಮಿಟ್ ಕೊಡಲಿಕ್ಕೆ ಪ್ರಾರಂಭ ಆಗಿದೆ. 250 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಅವರೆಲ್ಲರಿಗೂ 1 ವಾರದಲ್ಲಿ ಪರ್ಮಿಟ್ ಕೊಡುವಂಥ ಕೆಲಸ ಕಾರ್ಯಗಳಾಗಿದೆ. ಜನರಿಗೆ ಸುಲಭದಲ್ಲಿ ಕಲ್ಲು ಸಿಗಬೇಕು ಮತ್ತು ಅಧಿಕೃತ ಆಗಬೇಕು, ಅನಧಿಕೃತವಾಗಿ ಇರಬಾರ್ದು, ಅಧಿಕೃತವಾಗಿರಬೇಕು ಅಂತ ಹೇಳುವಂಥದ್ದಾಗಿದೆ. ಮತ್ತು ಅದಕ್ಕೂ ಮಿನಿಮಮ್ ರೇಟ್ಗಳನ್ನು ಫಿಕ್ಸ್ ಮಾಡಬೇಕು ಅಂತ ಹೇಳುವಂಥ ಸೂಚನೆ ಆಗಿದೆ. ಅದರ ಆಧಾರದಲ್ಲಿ ಇನ್ನು ಎಲ್ಲ ಕಡೆ ಸ್ಯಾಂಡ್ ಮಾಫಿಯಾ ಆಗಲಿ ಅಥವಾ ಇಂಥ ಮಾಫಿಯಾಗಳು ನಿಲ್ಲುವ ರೀತಿಯಲ್ಲಿ ನಾವು ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದೀವಿ.